ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ದಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ದಸ್ಸ ಬುದ್ಧಂ ವಂದಾಮಿ ಧಮ್ಮಂ ವಂದಾಮಿ ಸಂಘಂ ವಂದಾಮಿ ಅಹಂ ವಂದಾಮಿ ಸಬ್ಬದಾ. ಅಲ್ಲಿ ನಮಸ್ಕಾರ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಎಂದು ಪ್ರಕೃತಿಯ ನಡುವಿನಿಂದ ಕೇಳಿಬರುವ ಈ ಶಬ್ದ ಪ್ರಕೃತಿಯಲ್ಲಿ ಲೀನವಾಗಿರುವ ಬುದ್ಧನ ಕರೆಯೋ, ಪ್ರಕೃತಿಯ ನಡುವೆ ಹುದುಗಿರುವ ಬುದ್ಧನ ಕಂಪೋ, ಧಮ್ಮದ ಪರಿಮಳವೋ ಎನ್ನುವಂತೆ ಭಾಸವಾಗುತ್ತಿದೆ. ಸುತ್ತಲೂ ಕಾಣುವ ಅರಣ್ಯ ಈಗಲೋ ಆಗಲೋ ಜಿಂಕೆಗಳು ಆಗಮಿಸಿ ಧಮ್ಮದ ಧ್ಯಾನಕ್ಕೆ ಶರಣಾಗುವಂತೆ ಕಾಣುತ್ತಿದೆ. ಈ ಪ್ರಕೃತಿ ಬೀಸುವ ಗಾಳಿ, ಹಕ್ಕಿಗಳ ಚಿಲಿಪಿಲಿ ಈ ಅರಣ್ಯದ ಒಳಗಡೆ ಬುದ್ಧನಿದ್ದಾನೆ ಎಂದು ಸಾರಿ ಸಾರಿ ಹೇಳುತ್ತಿದೆ. ಈ ಮಣ್ಣು ಧಮ್ಮದ ಗುರುತನ್ನ ಕಣ್ಮುಂದೆಯೇ ತೋರುತ್ತಿದೆ. ಹೌದು, ಇಲ್ಲಿ ಬುದ್ಧನಿದ್ದಾನೆ. ಬುದ್ಧನ ಗುರುತುಗಳು ಇನ್ನೂ ಮಾಸದೆ ಅಚ್ಚಳಿಯದೆ ಉಳಿದಿದೆ. ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಈ ಪ್ರದೇಶದಲ್ಲಿ ಬೌದ್ಧರು ಧ್ಯಾನ ನಡೆಸುತ್ತಿದ್ದ ಇತಿಹಾಸ ಈ ಮಣ್ಣಲ್ಲಿದೆ. ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನೇರಳಗಟ್ಟೆಯ ಕರ್ಕುಂಜೆ ಗ್ರಾಮ. ಈ ಪ್ರದೇಶಕ್ಕೆ ಸಾವಿರಾರು ವರ್ಷಗಳಿಂದಲೂ ಬುದ್ಧನ ಜಡ್ಡು ಎಂಬ ಹೆಸರಿದೆ. ಈ ಪ್ರದೇಶದಲ್ಲಿ ಕಂಡುಬಂದಂತಹ ಕೆಲವೊಂದು ಸಂಕೇತಗಳ ಚಿತ್ರ ಸ್ಥಳೀಯರನ್ನ ಆಕರ್ಷಣೆ ಮಾಡಿತು. ಏನಿದು ಎನ್ನುವ ಪ್ರಶ್ನೆಗಳು ಆರಂಭವಾದಾಗಲೇ ಸ್ಥಳೀಯ ಸಂಘಟನೆಗಳು ಈ ಗುರುತನ್ನ ಅಧ್ಯಯನ ನಡೆಸಿದರು. ಇದು ಬೌದ್ಧರಿಗೆ ಸಂಬಂಧಿಸಿದ ಗೃಹಗಳು ಎನ್ನುವುದು ಅವರಿಗೆ ಸ್ಪಷ್ಟವಾಗುತ್ತದೆ. ಆದರೂ ಬೀದರ್ನಿಂದ ಬೌದ್ಧ ಭಿಕ್ಕು ಬಂತೇಜ್ ಅವರನ್ನ ಕರೆಸಿ ಈ ಮಣ್ಣಿನಲ್ಲಿರುವ ಸಂಕೇತಗಳು ಏನು, ಇದು ಬೌದ್ಧರಿಗೆ ಸಂಬಂಧಿಸಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಬಂತೇಜಿ ಇಲ್ಲಿನ ಗುರುತುಗಳನ್ನು ಗಮನಿಸಿ ಅಧ್ಯಯನ ನಡೆಸಿದ್ದಾರೆ. ಬಳಿಕ ಇದು ಬೌದ್ಧರಿಗೆ ಸಂಬಂಧಿಸಿದ ಸಂಕೇತಗಳು ಎಂದು ದೃಢಪಡಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಈ ಪ್ರದೇಶದಲ್ಲಿ ಈ ಭಾಗದ ಹಾಗೂ ರಾಜ್ಯದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬೌದ್ಧರು ವಿಶೇಷ ಸಂದರ್ಭಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಬುದ್ಧರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನೇರ್ಲಕಟ್ಟಿ ಕರ್ಕುಂಜಿ ಗ್ರಾಮದ ಬುದ್ಧನ ಜಡ್ಡು. ಪೂರ್ವಜರ ನಮ್ಮ ಇತಿಹಾಸ ಇರ್ತಕ್ಕಂಥದ್ದು ಬುದ್ಧನ ಜಡ್ಡು. ಅದಕ್ಕೆ ತುಂಬ ವರ್ಷದಿಂದ ಇಲ್ಲಿಯ ಸ್ಥಳೀಯರು ಬುದ್ಧನ ಜಡ್ಡು ಅಂತ ಇದೆ.
ಬುದ್ಧನ ಜಡ್ಡು ಅಂದರೆ ಬುದ್ಧ ಕುರುಹುಗಳಿರ್ತಕ್ಕಂಥ ಒಂದು ಪ್ರದೇಶ. ದಟ್ಟಾರಣ್ಯದಲ್ಲಿ ಮಧ್ಯೆ ಒಂದು ಜ್ಞಾನ ಮಾಡಿರ್ತಕ್ಕಂಥ ಪ್ಲೇಸ್ನಲ್ಲಿ ಜಿಂಕೆಗಳು ಮತ್ತು ಅಲ್ಲಿ ಮನುಷ್ಯನ ವಿಗ್ರಹಗಳು ಮತ್ತು ಅವ್ರ ಪಾದಗಳು ಮತ್ತು ಅವರು ಒಂದು ವೃತ್ತಾಕಾರದಲ್ಲಿ ಮತ್ತು ಸಿಂಬಲ್ ಅಷ್ಟ ದಿಕ್ಪಾಲಕರು ಅಷ್ಟಚಕ್ರಗಳು ಇದನ್ನು ಕೆತ್ತನೆ ಮೂಲಕ ಮತ್ತು ಭಾಷೆ ಲಿಪಿಗಿದೆ. ಬುದ್ಧನ ಜಡ್ಡು ಎನ್ನುವ ಹೆಸರೇ ಈ ಪ್ರದೇಶ ಬೌದ್ಧರಿಗೆ ಸಂಬಂಧಿಸಿದ ಪ್ರದೇಶ ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ. ಈ ಜಾಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ದಟ್ಟ ಅರಣ್ಯದ ಮಧ್ಯೆ ಬೌದ್ಧ ಸನ್ಯಾಸಿಗಳು ಧ್ಯಾನ ಮಾಡುತ್ತಿದ್ದ ಸ್ಥಳ ಇದಾಗಿತ್ತು. ಇಲ್ಲಿ ಜಿಂಕೆಗಳು ಮತ್ತು ಮನುಷ್ಯನ ಪಾದಗಳು, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಸಿಂಬಲ್ಗಳು, ಅಷ್ಟ ದಿಕ್ಪಾಲಕರು, ಅಷ್ಟ ಚಕ್ರಗಳು, ಬೌದ್ಧರ ಪಾಲಿ ಭಾಷೆಯ ಲಿಪಿಗಳು ಪತ್ತೆಯಾಗಿದೆ. ಈ ಒಂದು ಬುದ್ಧನ ಜಡ್ಡು ಪ್ರದೇಶ ಏನಿದೆ, ಇಲ್ಲಿಯೂ ಕೂಡ ಅಶೋಕರ ಸಾಮ್ರಾಟರ ಕಾಲದಲ್ಲಿ ಬೌದ್ಧ ಭಿಕ್ಷುಗಳು ಬೌದ್ಧ ಧಮ್ಮದ ಪ್ರಚಾರದಲ್ಲಿ ಕರ್ನಾಟಕಕ್ಕೆ ಬಂದಿದ್ದರು. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಧಮ್ಮ ಪ್ರಚಾರವನ್ನು ನೆರವೇರಿಸ್ತಾ ಇದ್ರು. ಹಾಗೆ ಈ ಒಂದು ಬುದ್ಧನ ಜಡ್ಡು ಪ್ರದೇಶದಲ್ಲೂ ಕೂಡ ಬೌದ್ಧ ಧರ್ಮದ ಭಿಕ್ಕುಗಳು ಬಂದು ಇಲ್ಲಿನ ಜನ ಸಮುದಾಯಕ್ಕೆ ಬೌದ್ಧ ಧರ್ಮದ ಮಹತ್ವವನ್ನು ಇದೇ ಜಾಗದಲ್ಲಿ ಕೂತ್ಕೊಂಡು ಜನರಿಗೆ ಪ್ರವಚನವನ್ನು ನೀಡ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಕುರುಹುಗಳು ನಮಗೆ ಲಭ್ಯ ಆಗಿದೆ. ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಇನ್ನೂ ಕೂಡ ಹಲವಾರು ಚಿತ್ರಗಳು ಇಲ್ಲಿ ಮಣ್ಣಿನಿಂದ ಮುಚ್ಚೋಗಿದೆ. ಇದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಶೋಧನೆ ಮಾಡ್ತಾ ಹೋದರೆ ಇನ್ನಷ್ಟು ಕುರುಹುಗಳು ನಮಗೆ ಬೌದ್ಧ ಧರ್ಮದ ಬಗ್ಗೆ ಈ ಪ್ರದೇಶದಲ್ಲಿ ನಮಗೆ ಸಿಗ್ತವೆ. ಹಾಗೆ ಬುದ್ಧನ ಜಡ್ಡು ಬೌದ್ಧ ಟ್ರಸ್ಟ್ ವತಿಯಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರದೇಶವನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿ ಬೌದ್ಧ ವಿಹಾರವನ್ನು ಒಂದು ನಿರ್ಮಿಸುವುದರೊಂದಿಗೆ ಈ ಒಂದು ಪ್ರದೇಶವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಸ್ಥಳವನ್ನಾಗಿ ನಾವು ಮಾಡ್ತೇವೆ ಅಂತ ಈ ಮುಖಾಂತರ ಕೇಳ್ತಾ ಇದ್ದೇವೆ. ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಬೌದ್ಧ ಭಿಕ್ಕುಗಳು ಭಾರತದಾದ್ಯಂತ ಹಾಗೂ ವಿದೇಶಗಳಲ್ಲೂ ಬೌದ್ಧ ಧರ್ಮದ ಪ್ರಚಾರದಲ್ಲಿ ನಡೆಸಿದ್ದರು. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಧರ್ಮ ಪ್ರಚಾರ ನಡೆಸಿದ್ರು. ಬುದ್ಧನ ಜಡ್ಡು ಎನ್ನುವ ಈ ಪ್ರದೇಶದಲ್ಲಿ ಕೂಡ ಬೌದ್ಧರು ಧರ್ಮ ಪ್ರಚಾರ ನಡೆಸಿದ್ದರು. ಇಲ್ಲಿ ಜಿಂಕೆಗಳು ವಾಸವಾಗಿದ್ದವು. ಈ ಪ್ರದೇಶದಲ್ಲಿ ಬೌದ್ಧ ಭಿಕ್ಕುಗಳು ಧ್ಯಾನ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರು ಎನ್ನುವುದು ಸದ್ಯ ಕೇಳಿಬರುತ್ತಿರುವ ಅಭಿಪ್ರಾಯ. ಬುದ್ಧನ ಜಡ್ಡು ಪ್ರದೇಶದಲ್ಲಿ ಇಂತಹ ಸಾಕಷ್ಟು ಸಂಕೇತಗಳು ಮಣ್ಣಿನಡಿಯಲ್ಲಿ ಸೇರಿರುವ ಸಾಧ್ಯತೆಗಳಿವೆ. ಇಲ್ಲಿನ ಮಣ್ಣು ಕೆಂಪು ಕಲ್ಲಿನ ಮಣ್ಣಿನಿಂದ ಕೂಡಿರುವುದರಿಂದಾಗಿ ಪುರಾತನ ಕಾಲದಿಂದ ಇದ್ದಂತಹ ಸಂಕೇತಗಳು ಅಲ್ಲಲ್ಲಿ ಕಾಣಲು ಸಿಗುತ್ತಿದೆ. ಇಲ್ಲಿ ಶೋಧನೆ ನಡೆಸಿದರೆ ಬೌದ್ಧರಿಗೆ ಸಂಬಂಧಿಸಿದ ಇನ್ನೂ ಸಾಕಷ್ಟು ಕುರುಹುಗಳು ಲಭ್ಯವಾಗಬಹುದು. ಈ ಪ್ರದೇಶ ಒಂದೊಂದು ವೈಶಿಷ್ಟ್ಯಗಳಿಂದ ಕೂಡಿದೆ. ಇದೊಂದು ಚಿಹ್ನೆ ಇದೆ ಇದರೊಳಗಡೆ. ಇದು ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟು ನೀರು ತೆಗೆದ್ರೂ ನೀರು ಬರ್ತಾ ಇದೆ ಅದ್ರಲ್ಲಿ. ಇದು ನೋಡಿ ಒಂದು ಇದು ರೌಂಡ್ ಕೆತ್ತನೆ ಮಾಡಿದ್ದಾರೆ. ಅದು ನೀವು ಎಷ್ಟೇ ನೀರು ತೆಗೀನಿ, ಈಗ 5 ನಿಮಿಷ ಬಿಟ್ಟು ಅಷ್ಟೇ ನೀರು ಬರುತ್ತೆ. ಖಂಡಿತ ನಾ ಖಾಲಿ ಮಾಡಿ ಹೋದ ಖಾಲಿ ಮಾಡೋ ಮೇಲೆ ಅಷ್ಟೇ ಬರ್ತದ್ರ ನೀರು. ಇಲ್ಲೊಂದು ಸಣ್ಣ ಹೊಂಡ ಕಾಣಿಸುತ್ತಿದೆ. ಈ ಹೊಂಡದಲ್ಲಿರುವ ನೀರನ್ನ ಸಂಪೂರ್ಣವಾಗಿ ಖಾಲಿ ಮಾಡಿದರೂ ಕೆಲವೇ ಕ್ಷಣಗಳಲ್ಲಿ ಈ ಹೊಂಡದಲ್ಲಿ ಮತ್ತೆ ಅಷ್ಟೇ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿನ ಪ್ರಕೃತಿಯ ಮೌನ ಕೂಡ ಶಾಂತಿ ಪ್ರತೀಕವಾಗಿ ಕಾಣುತ್ತಿದೆ. ನಾವು ಸ್ಥಳಕ್ಕೆ ಬಂದಾಗ ಇದನ್ನು ಪರಿಶೀಲನೆ ಮಾಡಿದಾಗ ವಿಶೇಷವಾಗಿದೆ. ಈ ಭಾಗದಲ್ಲಿ ನಮ್ಮ ಕುರುಗಳಿದೆ, ಬುದ್ಧನ ಜಡ್ಡು ಇದೆ. ಬುದ್ಧನ ಜಡ್ಡು ಹೆಸರು ಬರಲಿಕ್ಕೆ ಕಾರಣನೇ ಬುದ್ಧನೇ ಒಂದು ಜ್ಞಾನ ಮಾಡಿರ್ತಕ್ಕಂಥ ಒಂದು ಪ್ರದೇಶ. ಬುದ್ಧರ ಸಾವಿರಾರು ವರ್ಷಗಳ ಹಿಂದಿಂದು. ಅದಕ್ಕೆ ನಾನು ವರದೋತಿ ಬಂತೇಜಿ ಅಂತ ಬೀದರ್ನಲ್ಲಿದ್ದಾರೆ, ಅವ್ರನ್ನೂ ಕರ್ಕೊಂಡು ಬಂದೆ. ಅವರು ನೋಡಿ ವೀಕ್ಷಣೆ ಮಾಡಿದಾಗ ಇಲ್ಲ ಇದು ಇಲ್ಲದ ಉದಯ್ ಕುಮಾರ್, ಇದನ್ನು ನಾವು ಏನಾದ್ರು ಮಾಡಲೇಬೇಕು, ಇದು ನಮ್ಮ ಪೂರ್ವಜದ್ದು ಪ್ರದೇಶ. ಹಾಗಾಗಿ ಸರ್ಕಾರ
ನಮ್ಮ ಕರ್ನಾಟಕ ಸರ್ಕಾರ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಇದಿದೆ, ನಮ್ಮ ಉತ್ಥಾನ ಬುದ್ಧನ ಜಡ್ಡು ಬುದ್ಧನ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಪ್ರದೇಶಕ್ಕೆ ವಿಶೇಷವಾಗಿ ನಮಗೆ ಅನುದಾನ ಮತ್ತು ನಮ್ಮ ಟ್ರಸ್ಟ್ ಮಾಡೋದ್ರ ಮೂಲಕ ಬುದ್ಧಿವಾರ ಬುದ್ಧನ ಜಡ್ಡು ಟ್ರಸ್ಟ್ ಅಂತ ಮಾಡಿದ್ದೀವಿ. ಈ ಟ್ರಸ್ಟ್ನಲ್ಲಿ 9 ಜನ ಸದಸ್ಯರನ್ನು ಒಳಗೊಂಡು ಮುಂದಿನ ಬರೆಯಲ್ಲಿ ಬುದ್ಧ ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಕಾರ್ಯ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ, ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪರು ಇರೋದ್ರಿಂದ ಇವರ ಮುಖಾಂತರ ನಾವು ಇಲ್ಲಿಗೆ ಅವ್ರನ್ನೂ ಇಲ್ಲಿಗೆ ಕರೆತರೋದ್ರ ಮೂಲಕ ಇಡೀ ಕರ್ನಾಟಕಕ್ಕೆ ನಾವು ಪರಿಚಯ ಮಾಡಿಕೊಡ್ಬೇಕು. ಬುದ್ಧನ ಇದನ್ನು ಬುದ್ಧ ವಾರ್ ಮಾಡಬೇಕು. ಬುದ್ಧಿವಾರ ಮೂಲಕ ಈ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕರ್ಕುಂಜೆ ಗ್ರಾಮದಲ್ಲಿ ಬುದ್ಧನ ಜಡ್ಡಿನ ಗ್ರಾಮವನ್ನು ಇಡೀ ಕರ್ನಾಟಕಕ್ಕೆ ನಮಗೆ ತಿಳ್ಕೊಂಡು ಮತ್ತು ಈ ಭಾಗದಲ್ಲಿ ಎಲ್ಲ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ OBCಗಳು ಬುದ್ಧನ ಅನುಯಾಯಿಗಳು ಇಲ್ಲಿ ಸೇರಬೇಕು. ಇಲ್ಲಿ ದೊಡ್ಡ ಹಬ್ಬಗಳನ್ನು ಬುದ್ಧ ಪೂರ್ಣಿಮೆ ಮತ್ತು ಬುದ್ಧನ ಕಾರ್ಯಕ್ರಮಗಳನ್ನು ನಡೀಬೇಕು ಟ್ರಸ್ಟ್ ವತಿಯಿಂದ ಅಂತ ಹೇಳಿ ನಾವೆಲ್ಲ ತೀರ್ಮಾನಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಇದು ಕರ್ನಾಟಕದಲ್ಲೇ ಬೌದ್ಧರಿಗೆ ಸಂಬಂಧಿಸಿದ ಒಂದು ವಿಶೇಷ ಸ್ಥಳವಾಗಿದೆ. ಇಲ್ಲಿ ಬೌದ್ಧ ವಿಹಾರ ಸ್ಥಾಪನೆ ಮಾಡಬೇಕು ಎಂಬ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಬೌದ್ಧ ವಿಹಾರ ಬುದ್ಧನ ಜಡ್ಡು ಟ್ರಸ್ಟ್ ಮೂಲಕ ಈ ಪ್ರದೇಶದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಿದೆ. ಈ ಪ್ರದೇಶದಲ್ಲಿ ಸರ್ಕಾರ, ಜಿಲ್ಲಾಧಿಕಾರಿಗಳು ಬೌದ್ಧ ವಿಹಾರವನ್ನು ನಿರ್ಮಿಸಲು ಮುಂದಾಗಬೇಕಾಗಿದೆ. ಈ ಮೂಲಕ ಬೌದ್ಧ ಧರ್ಮೀಯರ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಬೇಕಾಗಿದೆ. ಈ ಕಾರ್ಯಕ್ರಮದ ಮೂಲಕ ನಮ್ಮ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ: ಬೌದ್ಧ ವಿಹಾರ ಬುದ್ಧನ ಜಡ್ಡು ಟ್ರಸ್ಟ್ ಮೂಲಕ ಇಲ್ಲಿ ಒಂದು ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು. ಹಾಗೆ ಬೌದ್ಧ ವಿಹಾರದ ಒಂದು ಅಭಿವೃದ್ಧಿ ಮಾಡಬೇಕನ್ನುವಂಥ ನಮ್ಮ ತುಂಬ ಒಂದು ಗುರಿ ಇದೆ. ನಾವು ನಮ್ಮ ಎಲ್ಲ ಬಾಂಧವರಲ್ಲಿ ಹಾಗೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಏನಿದೆ, ಜಿಲ್ಲಾಡಳಿತ ಏನಿದೆ, ಎಲ್ಲರ ಸಹಾಯ ಹಸ್ತವನ್ನು ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತೇನೆ. ಹಾಗೆ ಇದನ್ನೊಂದು ಪ್ರವಾಸಿ ತಾಣವಾಗಿ ಉತ್ತಮವಾದ ಅಭಿವೃದ್ಧಿಪಡಿಸಲಿಕ್ಕೆ ಇದೊಂದು ನೈಸರ್ಗಿಕವಾಗಿ ಕೂಡ ತುಂಬ ಸುಂದರವಾದ ಜಾಗ ಇದು. ಇದನ್ನು ಅಭಿವೃದ್ಧಿಪಡಿಸಿದಾಗ ಖಂಡಿತವಾಗಿ ಇಲ್ಲಿನ ಒಂದು ಪ್ರದೇಶದ ಅಭಿವೃದ್ಧಿ, ಎಲ್ಲರ ಅಭಿವೃದ್ಧಿಗೆ ಮತ್ತು ಹಾಗೆ ಕೂಡ ನಾವು ಏನು ಮೂಲ ನಿವಾಸಿಗಳಾದ ಡಾಕ್ಟರ್ BR ಅಂಬೇಡ್ಕರ್ ಹಾಕಿಕೊಟ್ಟಂಥ ಬೌದ್ಧ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವಿ, ಅದಕ್ಕೆ ಕೂಡ ಉತ್ತೇಜನ ಕೊಟ್ಟಂತಾಗುತ್ತೆ. ಅದರ ಅಭಿವೃದ್ಧಿ, ಬೌದ್ಧ ಧರ್ಮದ ಅಭಿವೃದ್ಧಿ ಪಡಿಸಿದ ಹಾಗೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರಲಿ ಅಂತ ನಾನು ಬೇಡ್ಕೊಳ್ತೇನೆ. ಫಾರೆಸ್ಟ್ ಇಲಾಖೆಗೆ ಮತ್ತು ನಾವು ದಲಿತ ಮೀಟಿಂಗ್ನಲ್ಲಿ ಕಮಿಟಿ ಆ ಮೀಟಿಂಗ್ಗೆ ನಾವು ಪ್ರಸ್ತಾವನೆ ಮಾಡಿ DC ಅವರಿಂದ ಅನುಮತಿಯನ್ನು ಪಡೀಲಿಕ್ಕೆ ನಾವು ಕೊಡ್ತೀವಿ. ಮತ್ತು ಸರ್ಕಾರ ನಮಗೆ ಅದಕ್ಕಿಂತ ಜಾಸ್ತಿ ಸರ್ಕಾರ ಸಮಾಜ ಕಲ್ಯಾಣ ಸಚಿವರ ಮುಖಾಂತರ ನಾವು ಅನುಮತಿ ಪಡ್ಕೊಳ್ತೀವಿ. ಇದು ನಮ್ಮ ಇದು SC ST ಭಾಗದಲ್ಲಿ ಏನು ನಾವು ಇದನ್ನು ಆರಾಧನೆ ಮಾಡ್ಕೊಂಡು ಬರ್ತಕ್ಕಂಥ ನಮ್ಮ ಹಕ್ಕು, ನಮ್ಮ ಇದು. ನಾವು ಅದನ್ನು ಬೆಳೆಸಿ ಉಳಿಸಿ ಮಾಡೋಣ. ಉಡುಪಿ ಜಿಲ್ಲೆಯಲ್ಲಿ ಬುದ್ಧನ ವಿಹಾರ ಟ್ರಸ್ಟನ್ನು ಚೆನ್ನಾಗಿ ಮಾಡಿಬಿಟ್ಟು, ಹೇಗೆ ನಮ್ಮ ಹಿರಿಯರು ಮಲ್ಲಿಕಾರ್ಜುನ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಬೃಹತ್ ಆಕಾರದ ಒಂದು ಬುದ್ಧ ವಿಹಾರ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಈ ಬುದ್ಧನ ಜಡ್ಡಿನಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲರ ಸಹಕಾರ, ಪ್ರಿಯಾಂಕರ್ಗೆ ಸಾಹೇಬ್ರ ಒಂದು ಸಹಕಾರವನ್ನು ಮತ್ತು ಮೊನ್ನೆ ಇವರು ಎಲ್ಲರ ಸಹಕಾರವನ್ನು ಪಡ್ಕೊಂಡು ನಾವಿಲ್ಲಿ ಬುದ್ಧ ವಿಹಾರ ಮಾಡೋದು ಖಂಡಿತ ನಮ್ಮ ಹೋರಾಟಕ್ಕೆ ನಮ್ಮೆಲ್ಲರ ಕೈ ಜೋಡಿಸಿ ನಮ್ಮೆಲ್ಲ ಉಡುಪಿ ಜಿಲ್ಲೆಯ ಬಂಧುಗಳು ಮತ್ತು ಇಡೀ ಕರ್ನಾಟಕದ ಎಲ್ಲ ದಾನಿಗಳು ಇದಕ್ಕೆ ಸಹಕಾರ ಕೊಡಬೇಕು. ನಮ್ಮ ಉತ್ಥಾನ ಇದು ಉಳಿಸಿ ಬೆಳೆಸಬೇಕು ಮತ್ತು ಈ ಸ್ಥಳಕ್ಕೆ ಪ್ರವಾಸಿ ಸ್ಥಳನಾಗಿ ಮಾಡಬೇಕು ಅನ್ನುವ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ನಾವು ಇದನ್ನು ನಮ್ಮ ಟ್ರಸ್ಟ್ ಮೂಲಕ ಆಗಬೇಕು. ಅವರು ಸಹಕಾರ ಕೊಡಬೇಕು. ಮಾನ್ಯ DC ಅವರು ಮತ್ತು ಇದಕ್ಕೆ ನಮ್ಮವರಿಗೆ ಜವಾಬ್ದಾರಿ ಕೊಟ್ಟು ನಮ್ಮ ಇದನ್ನು ಬೆಳೆಸಿ ಉಳಿಸುವ ಕೆಲಸವನ್ನು DC ಅವರು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಬಾಂಧವರ ಪರವಾಗಿ, ನಮ್ಮ ಎಲ್ಲ ಸಮುದಾಯದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್, ಜೈ ಕನ್ನಡ.